ಕಾಪು ಲೈಟ್ ಹೌಸ್ ಪ್ರದೇಶದಲ್ಲಿ ಚಂಡಮಾರುತ ಪ್ರಭಾವದಿಂದ ಮರಳು ಶೇಖರಣೆಗೊಂಡು ನೀರು ಸರಾಗವಾಗಿ ಹರಿಯದೆ ಕೊಳೆತು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿತ್ತು. ಈ ಬಗ್ಗೆ ಸ್ಪಂದನಾ ವಾಹಿನಿಯ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸ್ಥಳಕ್ಕೆ ಗಣಿ ಮತ್ತು ಭೂವಿಜ್ಞಾನದ ಇಲಾಖೆಯ ಅಧಿಕಾರಿಗಳೊಂದಿಗೆ ಕಾಪು ಶಾಸಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಚಂಡಮಾರುತದ ಕಾರಣದಿಂದಾಗಿ ಅಳಿವೆ ಭಾಗದಲ್ಲಿ ಸುಮಾರು 100 ರೋಡ್ನಷ್ಟು ಮರಳು ಲೈಟ್ ಹೌಸ್ ಬಳಿಯಲ್ಲಿ ಸಂಗ್ರಹವಾಗಿದ್ದು, ಇದರಿಂದಾಗಿ ಹೊಳೆ ನೀರು ಸರಾಗವಾಗಿ ಹರಿದು ಹೋಗಲು ಸಮಸ್ಯೆ ಉಂಟಾಗಿದೆ. ಅದನ್ನು ತೆರವುಗೊಳಿಸದೆ ಹೋದಲ್ಲಿ ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆಗಳಾಗಬಹುದು. ಶೀಘ್ರ ಮರಳು ದಿಬ್ಬವನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಅವಕಾಶ ಮಾಡಿಕೊಡುವ ಅಗತ್ಯತೆ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ನಡೆಯುವ ವಿಡಿಯೋ ಸಂವಾದದಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದ್ದಾರೆ. ದೀಪಸ್ತಂಭ ಬಳಿಯಲ್ಲಿ ಇತ್ತೀಚೆಗೆ ಬಂದಂಥ ತೌಕ್ತೆ ಚಂಡಮಾರುತ ಪ್ರಭಾವದಿಂದಾಗಿ ಸಾಕಷ್ಟು ಕಡೆ ಹಾನಿಯಾಗಿದೆ. ನಮ್ಮ ಇಡೀ ಕರಾವಳಿಯಲ್ಲಿ ಒಂದು ಕನಿಷ್ಠ 7-8 ಕಿಲೋಮೀಟರ್ಗಳಲ್ಲಿ ಸಮುದ್ರ ಕೊರೆತ ಕೂಡ ಆಗಿದೆ. ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿ ಕೂಡ ಮಾಡಿದ್ದೇವೆ. ಇನ್ನೇನು ಕೂಡ ಸಮುದ್ರಕ್ಕೆ ತಡೆಗೋಡೆ ಮಳೆಗಾಲದ ಕಾಲದಲ್ಲಿ ತಾತ್ಕಾಲಿಕವಾಗಿ ಅಥವಾ ಕೆಲಮಿಟಿ ಫಂಡಿಂದ ಕೂಡ ನಾವು ಹಾಕ್ತಾ ಇದ್ದೇವೆ. ನಮ್ಮ ಈ ಒಂದು ಕಾಪು ದೀಪಸ್ತಂಭ ಪ್ರದೇಶ ಇದು ಪ್ರವಾಸ